ವೆಚ್ಚದಿಂದ ಈ ಪೊರ್ಲ ಕಂಠದ ಕಾರ್ಯಕ್ರಮಕ್ಕೂ ಬಯಲಿಂಚಿನ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಗೆ ಬಿಂದೇರಿಗೆ ವಿಶೇಷವಾಯಿನ ಮುಂಚೆ ಮಹತ್ವನ ಕೊರಪ ಅಂಚಾದ ಇನ್ನಿತ ಈ ಕಾರ್ಯಕ್ರಮದ ಬಿಂದೇರು ನಿಗಲು ನಿಗಲಿನ ಮಾತ್ರ ಜೋರಾಯಿನ ಕೈ ನಾಟಿ ನಿಗಲಿಗರ ಬೊಟ್ಟೊಂದು ಎತ್ಕೊಂಡು ಬಂದಿದ್ದೇನೆ. ಸದಸ್ಯರಾಯಿನ ಸುಚಿ ಬೊಕ್ಕ ನಮ್ಮ ಸತೀಶ್ ದಯಮಂತದ ಕಲಾ ವೇದಿಕೆಗೆ ಬಂದ ಕಾರ್ಯಕ್ರಮಕ್ಕೂ ಶುಭ ಚಾಲನೆಗೆ ನಿಕಲ್ಲ ಒಟ್ಟು ಸೇರೋಡು ಪಡೆದಕ್ಕೆ ಏನಂದಲ್ಲ ಸದಸ್ಯರ ನೆಚ್ಚಿನ ಸತೀಶ್ ಕೊಟ್ಟು ಇದೆಲ್ಲ ದಯಮಂತದ ವೇದಿಕೆಗೆ ಬರೋದು ಅಂಚನೆ ಮಾತಾ ಸದಸ್ಯ ಅಲ್ಲ. ನಮ್ಮ ನೆಚ್ಚಿನ ಮಕ್ಕಳಿಗೆ ನಮಸ್ಕಾರ. ಮತ್ತು ಮೊದಲನೇದಾಗಿ ನಾನು ಈ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಸಂಘ ಸಂಸ್ಥೆಗಳು ಒಂದೆರಡು ವರ್ಷ ಅಷ್ಟೇ ಯಾವುದೇ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿ ಆ ನಂತರ ಅಂಥ ಒಂದು ಕಾರ್ಯಕ್ರಮ ನಡೆದಿದೆ ಅನ್ನೋದನ್ನೇ ಮರೆತಿರುವಂಥ ಎಷ್ಟೋ ಸಂಸ್ಥೆಗಳಿವೆ. ಆದರೆ ಕಳೆದ 24 ವರ್ಷಗಳಿಂದ ಇಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಈ ಪರಿಸರದ ಹೆಚ್ಚಿನ ಮಕ್ಕಳನ್ನ ಸಾಂಸ್ಕೃತಿಕ ಲೋಕಕ್ಕೆ ಪರಿಚಯ ಮಾಡಿಕೊಡ್ತಿರುವಂತಹ ಒಂದು ದೊಡ್ಡ ಕೆಲಸದಲ್ಲಿ ಜವಾಬ್ದಾರಿಯನ್ನು ತೊಡಗಿಸಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಹೇಳಿದ್ರೆ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಅಲ್ಲಿ ನೂರಾರು ಅಡೆತಡೆಗಳು ಬರುತ್ತೆ. ಎಲ್ಲರನ್ನ ಒಟ್ಟು ಸೇರಿಸಿ ಎಲ್ಲ ಅಭಿಪ್ರಾಯಗಳಿಗೂ ಕೂಡ ಗೌರವವನ್ನು ಸಲ್ಲಿಸಿಕೊಂಡು ಇದನ್ನು ಮುಂದುವರಿಸುವಂತಹ ದೊಡ್ಡ ಜವಾಬ್ದಾರಿಯ ಕೆಲಸ ಹೇಳಿದ್ರೆ ಸಂಘ ಸಂಸ್ಥೆಗಳು. ಈಗ ಸಾಂಸ್ಕೃತಿಕ ಲೋಕಕ್ಕೆ ಬರೋದಾದ್ರೆ ಅನೇಕ ಈಗ ಉಳ್ಳಾಲ ಅಥವಾ ತೊಕ್ಕೋಟು ಇಂಥ ಸುತ್ತಮುತ್ತಲಿನ ಪರಿಸರದಲ್ಲಿ ಕೂಡ ಅನೇಕ ಮಂದಿ ತಮ್ಮ ಪ್ರತಿಭೆಗಳಿಂದ ಹೊರ ಪ್ರದೇಶಗಳಲ್ಲಿ ಕೂಡ ಹೆಚ್ಚಿನ ಜನ ಗುರುತಿಸಿಕೊಂಡಿದ್ದು ರಾಜ್ಯಾದ್ಯಂತ ನಮಗೆ ಗೊತ್ತಿರುವಂಥದ್ದು. ಉದಾಹರಣೆಗೆ ಅನುಷ್ಠೆ ಅಂತ ಹೇಳಿ ನಿರೂಪಕ
ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆಯನ್ನು ಮಾಡಿರುವಂತಹ ಎಲ್ಲ ಪುಟಾಣಿ ಮಕ್ಕಳಿಗೂ, ಅದೇ ರೀತಿಯಲ್ಲಿ ಇವತ್ತು ಈ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಬಂದಿರುವಂತಹ ಎಲ್ಲ ತೀರ್ಪುಗಾರ ಮಹನೀಯರಿಗೂ, ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು, ಅದರ ಎಲ್ಲ ಸ್ವಯಂ ಸೇವಕರಿಗೂ, ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಉತ್ತಮ ರೀತಿಯಲ್ಲಿ ನಿರೂಪಣೆ ಮಾಡಿರುವಂತಹ ಶ್ರೀಮತಿ ಬಬಿತಾ ಇವರಿಗೂ, ಅದೇ ರೀತಿಯಲ್ಲಿ ಇವತ್ತು ಮಾಧ್ಯಮದಲ್ಲಿ ನಮ್ಮೊಂದಿಗೆ ಕಾಣಿಸಿಕೊಂಡಿರುವಂತಹ ಆತ್ಮೀಯರಾಗಿರುವಂತಹ ವಿದ್ಯಾಧರ್ ಶೆಟ್ಟಿ ಹೊಸಕುರಲ್ ಮಾಧ್ಯಮದವರಿಗೂ, ಅದೇ ರೀತಿಯಲ್ಲಿ ಬಂದಿರುವಂತಹ ಎಲ್ಲ ಶಾಲೆಯ ಶಿಕ್ಷಕರಿಗೂ, ಅದೇ ರೀತಿಯಲ್ಲಿ ಎಲ್ಲ ಶಾಲೆಯ ಮಕ್ಕಳಿಗೂ ಪೋಷಕರಿಗೂ ಎಲ್ಲರಿಗೂ ಕೂಡ ಮುದ್ದು ಕೃಷ್ಣ ಸಾಂಸ್ಥಿಕ ಟ್ರಸ್ಟ್ ದಕ್ಕೋಟು ಇದರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ, ಅಂಜನೇಯ ಸಂಗೀತ ಕ್ಷೇತ್ರಗಳು ಸಂಗೀತ ತೀರ್ಪುಗಾರರ ಶ್ರೀಮತಿ ದೇವಕಡನಟ ಎಲ್ಲ ಮಾಧ್ಯಮ ರಂಗಡಿಂತೊಂದು ಆರು ಪತ್ರಿಕಾ ರಂಗಡಿಂತೊಂದು ನಾ ಈಗಲ ಸಂಬಂಧ ದಯವಿಟ್ಟ ಏಕೋ ಸತ್ಯ ಲೈನೊಟ್ಟಿಗೆ ಈ ಪೂರ್ಣ ಅಂಚನೆ ಕ್ಯಾಪ್ ಸಂಸ್ಥೆದ ಪ್ರಮುಖ ಹುದ್ದೆಯನ್ನು ನಿರ್ವಹಿಸುವ ಜನಶ್ರೀ ಇಟಿವಿ ಮುಖ ಇನ್ನಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಪ್ರತಿನಿಧಿಯಾದ ವರದಿಗಾರ್ತಿಯಾದ ಕಾರ್ಯನಿರ್ವಹಿಸೋದು ಇವೆಲ್ಲ ನನಾದ ತುಂಬದ ಸಾಧನೆ ಯಶಸ್ಸಾವಡು ಆ ಶ್ರೀಕೃಷ್ಣನ ಆನಂದ ಹತ್ತಿ ಕಡೆ ಬಂದಾರೆಲ್ಲ ಯಾರು ಹೋಗಡಿಯನ್ನು ಬರುವುದಿಲ್ಲ ಕಾರ್ಯಕ್ರಮ ವರ್ಷದ ಮುದ್ದು ಕೃಷ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದೊಂದು ಚಾಲನೆ ದಿಗದಿಂದ ನನ್ನ ಒತ್ತ ಕೊಡ್ಕೊಡಾಯ್ತ ಜರ್ತ ಗೌಜಿ ಏಳು ಬಂದಿರೋ ಸಂಭ್ರಮ ಮಾದರಿ ಕಾರ್ಯಕ್ರಮ ನೇರ ಪ್ರಸಾರ ಆಗ್ತಾ ಇದೆ, ದಯವಿಟ್ಟು ಸಹಕರಿಸಿ. ಮುಂದಿನ ಕ್ರಮ ಸಂಖ್ಯೆ 19 ಸ್ಪರ್ಧಾರ್ಥಿಗಳಲ್ಲಿ ಇಲ್ಲಿಗೆ 1 ರಿಂದ 20 ಕ್ರಮ ಸಂಖ್ಯೆಯ ಮೊದಲ ಹಂತದ ಸ್ಪರ್ಧಾ ಕಾರ್ಯಕ್ರಮ ಮುದ್ದು ಕೃಷ್ಣ ಅಂದ್ರೆ ಮುದ್ದು ಕೃಷ್ಣ ವಿಭಾಗದಲ್ಲಿ ಮೊದಲ ಹಂತ ಕೊನೆಗೊಳ್ತಾ ಇದೆ 1 ರಿಂದ 20 ಒಳಗಿನ ಕ್ರಮ ಸಂಖ್ಯೆಯಲ್ಲಿ. ಇನ್ನು ಮುಂದಕ್ಕೆ 21 ರಿಂದ 25 ಸರತ್ತ ಮೋಗಿದ ಈ ಪುಟಾಣಿಲೆಗೆ ನಿಜವಾಗ್ಲ ಕೈತಾಟಿ ಬರೋಡೆ ಸಲ್ಮೇಲೆ ಹೋಗಿ ಪುಟಾಣಿ ಹಿಡಿದ ಬಳಿಕ ನಾವು ಕರೀತೇವೆ. ಒಂದು ಹಂತವನ್ನ ಇಲ್ಲ, ಕ್ರಮ ಸಂಖ್ಯೆ 20 ಇಲ್ಲ, 1 ರಿಂದ 20 ಒಳಗಿನ ಕ್ರಮ ಸಂಖ್ಯೆ ಮುಗಿತಾ ಇದೆ. ಅಂದ್ರೆ 20 ಕ್ರಮ ಸಂಖ್ಯೆ ಇಲ್ಲ, 21 ರಿಂದ 25 ಅಂದ್ರೆ 21 ರಿಂದ 30 ಕ್ರಮ ಸಂಖ್ಯೆ ತದ ಬಳಿಕ ಮುಂದುವರಿಯುತ್ತೆ. ದಯವಿಟ್ಟು ಸಂಘಟಕರು ಸಹಕರಿಸಬೇಕು. ಕಲಾ ವೇದಿಕೆಯನ್ನ ಆವರಣಗೊಳಿಸುವಲ್ಲಿ ತಾವು ದಯವಿಟ್ಟು ಸಹಕರಿಸಬೇಕು. ಆದಷ್ಟು ಶೀಘ್ರವಾಗಿ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಚಂದ್ರಕಾಂತ್ ತೊಕ್ಕೋಟು ಇವರು ಎಲ್ಲಿದ್ದರೂ ಸಹ ಕಲಾ ವೇದಿಕೆಯತ್ತ ಬರುವುದು. ಇನ್ನೊಂದು ವಿಶೇಷ ಅಂತ ಹೇಳ್ಬೋದಾದ್ರೆ ಮುದ್ದು ಕೃಷ್ಣ, ಪುಟಾಣಿ ಕೃಷ್ಣ, ಬಾಲಕೃಷ್ಣ ಆಗಲಿ ಸ್ಪರ್ಧಾ ಕಾರ್ಯಕ್ರಮ ವರ್ಷ ಪ್ರತಿ ಬಹಳ ಅದ್ಧೂರಿಯಾಗಿ ಆಯೋಜನೆ ನೀಡ್ತಾ ಇದ್ದಾರೆ. ಇದರಲ್ಲಿ ಭಾಗವಹಿಸಿ ಪ್ರಥಮವಾಗಿ ಗೆದ್ದಂತಹ ಪುಟಾಣಿಗಳಿಗೆ ಚಿನ್ನದ ಪದಕವನ್ನ ಗೆಲ್ಲುವಂತಹ ಸುವರ್ಣ ಒಂದು ಲಿಂಕ್ ಅನ್ನ ನೀವು ಈವಾಗಲೇ ನಿಮಗೆ ಸಿಕ್ಕಿದ್ರೆ ದಯವಿಟ್ಟು ನಿಮ್ಮ ಬಂಧುಗಳಿಗೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಹಾಗೂ ಇದನ್ನ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಸವಿಬಹುದು. ಅದರ ಜೊತೆಗೆ V4 ಡಿಜಿಟಲ್ ಇದರಲ್ಲಿ ಕೂಡ ನೇರ ಪ್ರಸಾರ ಆಗ್ತಾ ಇದೆ ಈ ಕಾರ್ಯಕ್ರಮ. ದಯವಿಟ್ಟು ಈ ಸದಾವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ಕೊಳ್ತಾ ಇವತ್ತಿನ ಮುದ್ದು ಕೃಷ್ಣ 24ನೇ ವರ್ಷದ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಈ ಸ್ಮರಣಿಕೆಯನ್ನ ನಮ್ಮ ಅತಿಥಿಗಳು ನೀಡ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳೆ ಬರಲಿ ಬಂಧುಗಳೇ. ಆದೇ ಎತ್ತು ಜೋಕಿ ಪಂಡಿಗುಳ್ಳೆ ಬಡವಗು ನಿಜವಾಗ್ಲಾಗ್ಲಿವಲ್ಲ. ಈ ಪುಟಾಣಿ ಕೃಷ್ಣನ ಮುದ್ದು ಕೃಷ್ಣನ ತೂಪದ ಸೌಭಾಗ್ಯ ನಂಗೆ ಒದಗಿದೆ. ದಯಮಾಡಿಗೆ ಕಲಾಭಿಮಾನಿಗಳು ಅಲ್ಪ ಬಲತ ಭಾಗಡು ಉಂಚುವುದಕ್ಕೆ ಮಾತೆಲ್ಲ ವೇದಿಕೆಯ ಎದುರು ಭಾಗಡಿತ್ತಿನ ಆಸನದ ಸ್ವೀಕಾರ ಮತ್ತು ಸಹಕಾರ ಕೊರಡು ಜೋರಾಯಿನ ಕೈತಾಟಿ ಬರಡು ಬಂದುಲೆ ತಡೆಗೋರುಡು ಶ್ರೀಕೃಷ್ಣ ಬಾರಿ ಪೊನ್ನುಡು ಬೆಣ್ಣೆ ತಿನ್ನೋದಿಲ್ಲ. ಆ ಬೆಣ್ಣೆ ನೀಡಿ ಒದಗಿ ಸಾಗರ ಕೊಡ್ತಾರೆ. ಐಸ್ ಕ್ರೀಮ್ ದ ರೂಪಡು ವಿಲಾಸದಕ್ಕಲು ನಂಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ. ಸೊನ್ನೆ ಸಂದ ಸ್ಪರ್ಧಾರ್ಥಿಗಳಿಗೆ ಒಂದು ಸೂಚನೆ. ಮೊದಲ ವಿಭಾಗದಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳು ದಯವಿಟ್ಟು ತಮ್ಮ ವಸ್ತ್ರಾಭರಣವನ್ನ ಸಂಘಟಕರಲ್ಲಿ ಹಿಂತಿರುಗಿಸಬೇಕಾಗಿ
ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಮೊದಲ ಹಂತದಲ್ಲಿ ಭಾಗವಹಿಸಿದಂತ ಸ್ಪರ್ಧಾರ್ಥಿಗಳು ಓದಿಲ್ಲಿ ಪಣ್ಣಾಗಿ ಬೆಣ್ಣೆ ಕೊಡ್ತಿದ್ದಾರೆ, ಐಸ್ ಕ್ರೀಮ್ ಕೊಡ್ತಾರೆ, ಅದು ಅಂಚದ್ದು ಬೇಜಾರು ಇಲ್ಲ ನಾದು ಪ್ರಶ್ನೆ ಅಲ್ವಾ? ಬೆಣ್ಣೆ ತಿನ್ಬೇಕಲ್ವಾ ನಿಮ್ಗೆ? ಅಲ್ಲೋಡು ಅಲ್ಲೋಡು ಹೇಗಿದೆ ಬೆಣ್ಣೆ? ಸಿಕ್ಕಿದೆ ನಿಮ್ಗೆ ಬೆಣ್ಣೆ? ಹಾ ನಾನ್ ಬರೋದಿಲ್ಲ ಆಯ್ತಾ, ನೀನೇ ತಿನ್ನೋ. ನೀಯೇ ತಿನ್ನ ಬರ್ತಿಸಿ ಇಲ್ವಾ? ಹಾ ಅದು ಬರ್ಲಪ್ಪ, ಜೋರಾದ ಕೈ ಚಪ್ಪಾಳೆ. ತುಂಬಾ ಖುಷಿಯಾಗ್ತದೆ ಪುಟಾಣಿ ಮುದ್ದು ಕೃಷ್ಣನನ್ನು ನೋಡೋಕೆ. ಇದೀಗ ಕ್ರಮ ಸಂಖ್ಯೆ 25 ಪ್ರಿಯಾ, ಅದ್ರ ಜೊತೆಗೆ ಬೇರೇನೋ ಕಾಣ್ತಾ ಇದೆ, ಅದು ಕೂಡ ಬೇಕು ಅದಕ್ಕೆ. ಜರದ ಕೈ ಚಪ್ಪಾಳೆ ಬರಲಿ ಪುಟಾಣಿಗೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ತೀರ್ಪುಗಾರರ ಗಮನಕ್ಕೆ ಚಪ್ಪಾಳೆ ಬರಲಿ ಕಲಾಭಿಮಾನಿಗಳೇ, ಜೋರಾದ ಕೈ ಚಪ್ಪಾಳೆ ನೀಡಿ. ಯಾಕೆಂದ್ರೆ ಮುದ್ದು ಕೃಷ್ಣಗಳು ಬಹಳ ತರ್ಕೇರ ಎಲ್ಲ ಮುದ್ದು ಕೃಷ್ಣಗಳಿಗೂ ಕೂಡ ಬೇಜಾರಾಗ್ತಾ ಇದೆ. ಸೊಲ್ಮೆಲು ಪುಟಾಣಿ ಆಕರ್ಷಕ ಬಹುಮಾನ, ಸುವರ್ಣಾವಕಾಶ, ಸುವರ್ಣ ಬಹುಮಾನವನ್ನ ಪಡೆದುಕೊಳ್ಳುವಂತ ಸಾಗಿರೋದು. ಆಹಾ, ಅಮ್ಮೆಗಾಲಿಟ್ಟೆ ಬಂದ ನಮ್ಮ ಕೃಷ್ಣ. ಬೆಣ್ಣೆ ಸುತ್ತ ಹೋಗ್ತಿದ್ದಾನೆ. ವೇದಿಕೆಗೆ ಬೆಣ್ಣೆ ಹಾಕ್ಬೇಡಪ್ಪ. ನೋಡು, ನಿನ್ನ ನೋಡಿ ನೋಡ್ತಾ ಇದ್ದಾರೆ ನೋಡು, ಎಲ್ಲರೂ ಮುಂದೆ ನೋಡು, ಎದುರು ತೂಲಗೆ ಅಲ್ಲ. ಆಹಾ, ಏತು ಕೊಲ್ಲು ತೂಲ ಎಷ್ಟು ಜನ ತಗೊಂದಿಲ್ಲ ನೀನು ತೂಲ. ಪುಟಾಣಿ ಕೈತಾಣಿ ಕೊರ್ಲೆ ಪುಟಾಣಿಗ. ಸ್ವಲ್ಪ ಬಂದ ನೋಡಿ ಕಳ್ಳೆ ಕೃಷ್ಣ, ಎಷ್ಟು ನೋಟ ಬರ್ತಿದ್ದಾನೆ. ಏನ್ ಹಾಲು ಬೇಕಾ ಬೆಣ್ಣೆ ಬೇಕಾ? ಓ, ಕಡೆಗೋಲಲ್ಲಿ ಗೋಕುಲನಂದ ಅಲ್ವಾ? ಸೊ ಗೋವನ್ನ ಕಂಡ್ರೆ ಅವನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತಾ? ಆದ್ರೆ ನಿಮ್ಗೆ ಯಾಕೋ ಖುಷಿ ಅಂತ ಅನಿಸ್ತಾ ಇಲ್ಲ. ಈಗ ಅವನು ಕೂಗೋದು ನಾನೇ ಕೂಗ್ತೇನೆ. ಜೋರಾಗಿ ಕೈ ತಟ್ಟಿ, ಜೋರಾಗಿ ಕೈ ತಾಡಿ ಬರಡು ಬಂದಲೆ ನಮ್ಮ ತಪ್ಪೋಡದ ಪರಿಸರದ ನಮ್ಮ ಬಂದಲ್ಲ ಪುಟಾಣಿಲು. ಆಹಾ, ಬೆಣ್ಣೆ ತಿಂಗಳು ಈ ಸಲ ಬೆಣ್ಣೆ ಬಾರಿ ಕೈ ತಳ್ಳಿ ತಿಂತೀರಿ. ಬೇಗ ಬೇಗ ತಿಂಗಳು. ಕೃಷ್ಣನ ಕಾಣೋಣ, ಕರಿಮುಡ ವರ್ಣನ ಕಾಣೋಣ, ಕಣ್ಣಿಗೆ ಕಣ್ಣ ಕಾರುಣ್ಯ ರೂಪದ ಕಾಣೋಣ. ಪಟ್ಟಿ ಪಟ್ಟಿ ಮಾತೆಲ್ಲ ಕಂಡು ಮುಗಿಯೋಣ. ಕೃಷ್ಣನ ಕಾಣೋಣ, ಯಾವ ಮೈಗೆ ಬಚ್ಚಿನಮ್ಮ. ಮಗದೊಮ್ಮೆ ತದೊಮ್ಮೆ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಕಲಾಭಿಮಾನಿಗಳಲ್ಲಿ ದಯವಿಟ್ಟು ಆಸನವನ್ನ ಸ್ವೀಕರಿಸಿ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಸಹಕಾರ ಕೊಡಬೇಕು. CCN ನೇರ್ ಪ್ರಸಾದ ಮುಖೇನ ಈ ಕಾರ್ಯಕ್ರಮವನ್ನ ನೋಡುವಂತ ಸದಾವಕಾಶ ನಿಮಗಿದೆ. ಯೂಟ್ಯೂಬ್ ಮುಖೇನ ಕೂಡ ಈ ಕಾರ್ಯಕ್ರಮವನ್ನ ನಿಜವಾಗ್ಲೂ ಖುಷಿ ಕೊಡುತ್ತಲ್ವಾ? ಎಷ್ಟು ಖುಷಿ ಕೊಡುತ್ತೆ. ವರ್ಷಕ್ಕೆ ಒಂದೇ ಬಾರಿ ಇಂಥ ಕೃಷ್ಣ ತಿರು ಬರೋದು. ಇನ್ನು ನಾಳೆ ಬರ್ತಾರೆ ಅಂದ್ರೆ ಬನ್ನಿ ಅಂದ್ರೂ ಕೂಡ ಬರೋದಿಲ್ಲ ಅವರು ಅಲ್ವಾ? ಕೃಷ್ಣಾಷ್ಟಮಿಗೆ ಮತ್ತೊಮ್ಮೆ ನಾವು ಕರಿಬೇಕಾಗುತ್ತೆ ಕೃಷ್ಣ ಭಗವಂತನನ್ನ. ಸೊಲ್ಮೆಲು ಧ್ರುವಿ ಇವ್ ಕೊಟ್ಟಾರಿ. ಯಾರು ಅಮ್ಮ ಬರ್ಬೇಕಾ ಅಲ್ಲ ನಾನು ಬರ್ಬೇಕಾ? ಕ್ರಮ ಸಂಖ್ಯೆ 36. ಗೊಂದಲವನ್ನ
ಉಂಟು ಮಾಡಬೇಡಿ ಸ್ಪರ್ಧಾರ್ಥಿಗಳು, ಯಾಕಂದ್ರೆ ತೀರ್ಪುಗಾರಿಕೆಗೆ ಕೂಡ ತೊಂದರೆ ಆಗುತ್ತೆ ಅದು. ಬಂಧುಲೆ ಜೋಗ್ಲಿಗೆ ಬೆಣ್ಣೆದ ರೂಪಡ್ ಐಸ್ ಕ್ರೀಮ್ ಕೊಡ್ತೀರ ನಮ್ಮ ಪಾನೆಮಗಳೂರು ವಿಲಾಸ್ ಐಸ್ ಕ್ರೀಮ್ ದ ಮಾಲಕೆರೆ ನೆಚ್ಚಿನ ಶ್ರೀಯುತ ನವೀನ್ ಇವರಿಗೆ ಶ್ರೀಕೃಷ್ಣನ ಅನುಗ್ರಹ ಏಪಲವು ಪಡೆದು ಅವರು ಬಿಸ್ಕಿಟ್ ಅನ್ನ ನೀಡಿದ್ದಾರೆ. ಬಿಸ್ಕಿಟ್ ಅನ್ನ ನೀಡಿ ನಮಗೆ ಸಹಕರಿಸಿದ್ರೆ ಅದರ ಮಾಲಕರಾದಂತಹ ಲತೀಫ್ ಅಹಮದ್ ಬಾ ಅವರಿಗೂ ಕೂಡ ಶ್ರೀಕೃಷ್ಣನ ಅನುಗ್ರಹ ಹಾಗೂ ನಮ್ಮೊಂದಿಗೆ ಅವರ ಸಹಕಾರ ಹೀಗೆ ಇರಲಿ ಅಂತ ಹೇಳಿ ಕೇಳಿಕೊಡ್ತಾ, ಅಯ್ಯೋ ಪುಟಾಣಿ ಕೃಷ್ಣ ಈ ಮುದ್ದು ಕೃಷ್ಣ ಎಷ್ಟು ನಮಗೂ ಒಂದು ಅನುಗ್ರಹ ಕೊರೋದಿರುತ್ತೆ. ನಿಜವಾಗ್ಲೂ ಅಕ್ಕನ ಅಪ್ಪ ಮನಕ್ಕೆ ಜೋರಾಯಿನ ಕೈ ತಾಟಿ ಬರೋಡು. ಸ್ವಲ್ಪ ಸಣ್ಣ ಪ್ಯಾಕೆಟ್ ಅನ್ನ ಪುಟಾಣಿಗಳಿಗೆ ಒದಗಿಸ್ತಾ ಇದ್ದಾರೆ. ಬಹುಮಾನವನ್ನ ಪಡೆದಂತಹ ಪುಟಾಣಿಗಳಿಗೆ ನಿಜವಾಗ್ಲೂ ಅವರಿಗೂ ಕೂಡ ಶ್ರೀಕೃಷ್ಣನ ಅನುಗ್ರಹ ಹೀಗೆ ಇರ್ಲಿ, ಅದೇ ರೀತಿ ನಿಮ್ಮ ಸಹಕಾರ ನಮ್ಮೊಂದಿಗೆ ಇರ್ಲಿ ಅಂತ ಹೇಳಿ ಕೇಳ್ಕೊಡುತ್ತಾ ಅವರಿಗೂ ಜೋರಾದ ಕೈ ಚಪ್ಪಾಳೆ. ಸೊಲ್ಮೆಲು ಬಾರಿ ಶೋಕದ ಬೆಣ್ಣೆ ಸೊಲ್ಮೆನ ಸಣ್ಣ ಒಂದು ಪುಟಾಣಿಗೆ ಸಂಘಟಕರ ವಿನಂತಿ ತುಂಬುದ ಕಾರ್ಯಕ್ರಮಕ್ಕೂ ವೇದಿಕೆಯನ್ನು ಸಜ್ಜುಗೊಳಿಸಿ ಪಡೆದು ಪನ್ನೊಂದು ಇರುವಂತ ಒಂಚೆಡ್ದು ಮುಪ್ಪ ಮುಟ್ಟದ ತೀರ್ಪುಗಾರರ ಗಮನಕ್ಕೆ 21ರಿಂದ 30ರ ಒಳಗಿನ ಕ್ರಮ ಸಂಖ್ಯೆಯ ನೆಂಬುದ ಕಾಣಿಕೆಯನ್ನು ಒಪ್ಪಿಯದು ಅವರನ್ನು ಅಭಿನಂದಿಸ ಅನ್ನೋದಲ್ಲ. ದಯವಿಟ್ಟು ಸಂಘಟಕರು ನಮ್ಮ ಬಿನ್ನೆರನ ಕಲಾ ವೇದಿಕೆಗೆ ನೆನಪು ಹೊರಡಿಕೆ ಅನ್ನೋದಲ್ಲ ಇಂಚಿದಾರ ಪಾಪ ನಿಜವಾಗ್ಲೇ ಅಪ್ಪಡ ಒಂದು ಕೆಲಸ ಮನ್ಪುಗ ಎನ್ನ ಎಡತ ಬಾಗಡ ಜೋರುಲ್ಲೇರ ಅಥವಾ ಬಲತ ಬಾಗಡ ಜೋರುಲ್ಲೇರ ಅಂತೂಕ ಜೋರಾಯಿನ ಕೈ ತಾಟಿಕೊರ್ಲೆ ಖಂಡಿತವಾಗಲ್ಲ. ಸೊಲ್ಮೇಲೆ ಸದಾ ಒಂದು ನಿಮ್ನ ಈ ಕೈತಾಟಿ ಎಂಕ್ಲೆಗ್ ದುಃಖದ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಅಂತ ಪನೊಂದು ಇನಿತ ಮರಣಿಕೆ ಒಪ್ಪಿಗೆ ನೆಚ್ಚಿನ ಮಾತಾ ಪಿನ್ಯರ್ನಕ್ಲೆಗ್ಲ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ದ ಪರವಾದ ಉಳಿದಿಚಿದೆ ಕ್ರಮ ಸಂಖ್ಯೆಯ ಸ್ಪರ್ಧಾರ್ಥಿಗಳು ವೇದಿಕೆಯ ಬಲಭಾಗದಲ್ಲಿ ತಯಾರಾಗಿರೋದು. ಅಭಿನಂದಿಸಬೇಕು. ಅಂಬಾಡಿ ಕಣ್ಣನುಣ್ಣಿ ಮುರಳೀಧರ ಅಂಬಾಡಿ ಕಣ್ಣನುಣ್ಣಿ ಮುರಳೀಧರ ಅಂಬೋಡಿ ಎನ್ನರಿಗೆ ಇವರು ಆ ಒಂದು ಕಥೆ ಆ ಮಗು ಬರೋದಿಲ್ಲ. ಕ್ರಮ ಸಂಖ್ಯೆ 44 ವಿರಾಜ್ ತೂಪಿನ ಪೊರ್ಲು ಆ ನೋಟಗೊಂಜು ಕೊರಡು ಕೃಷ್ಣನ ನಿಖಿಲ ತೆಲಿಗೆ ನೋಟೊಟ್ಟು ಜೋರಾದ ರೆಡ್ಡ ಕೈತಾಡಿ ಬೈದೊಂಡೆಲ್ಲ ಎಡ್ಡೆ ಇತ್ತದ ಸ್ಪರ್ಧಾರ್ಥಿಗಳು ಸಂಘಟಕರ ಕೊರನಂಚಿನ ಸೂಚನೆಗೆ ಸರಿಯಾದ ರೀತಿಯಲ್ಲಿ ಏನನ್ನು ತಂದು ಸ್ಪರ್ಧಾ ಕಾರ್ಯಕ್ರಮದ ಸಹಕಾರ ಕೊರಡು ಜೋರಾಯಿನ ಕೈತಾಟಿ ಬರಡ ಪುಟಾಣಿಗೆ ಮುಂದಿನ ಲೋಕೋದ್ಧಾರಗ ಯಾನು ವಾಪೆಚ್ಚರಿ ಓಡು ಪಡೆದು ಚಿಂತನೆ ಬಂದೊಂದು ಎಡತ ಬಾಗಡ ಕಡೆ ಗೋಲುದಿ ಒಂದು ಮಾತಾ ಭಕ್ತಾದಿಗಳನ್ನ ಆಶ್ಚರ್ಯಚಕಿತವಾದದ್ದು ಓದುತ್ತದೆ ಪ್ರಶ್ನೆ ರೇಪಣ್ಣಿನಡ ಅಪ್ಪೆಟಿನ ಮೇಲೆ ರಟ್ಟು ಕೈಲ ಕಟ್ಟದ ಉಪ್ಪುದಿರಂತ ಏರ್ಲ ಬೊಟ್ಟಡ ತೋರಿಸಿ ಕೈತಾಟಿ ವೆರಂಬ ಪನ್ನದು ನೆತ್ತೊಂದು ನಮ್ಮ ಆ ಶ್ರೀಕೃಷ್ಣನ ಅನುಗ್ರಹನ ಪಡೆಕ ಕೆಕ್ಕಿಂಡ್ ತುಳಸಿ ಮಾಲಧಾರಿಯಾದ ಅನುಗ್ರಹ ಕೊರಿಯರೋಸ್ಕರ ಕಲಿಯುಗದ ಈ ಕೃಷ್ಣೆ ನಮಗಾದ ಈ ತೊಕ್ಕೋಟದ ಪರಿಸರಕ್ಕೆ ಬೈದೆ. ಆಹಾ
ಹಿಡಿತಿನ ಬೆಣ್ಣೆ ಮಾತಾಡ್ತಿರ್ತೆ ಯಶೋದಮ್ಮ ಇರಗೊಂದು ಕೆಲಸ ಕೊಡ್ತು ಮುಟ್ಟಿ ಕೃಷ್ಣೆ ಜೋರಿನ ಕೈತಾಟಿ ಬರಡು ಬಂದ್ರೆ ಪುತ್ರನಿ ದಶ್ ವಿದ್ಯಾಧರ್ಗ ಸೊಮ್ಮಿನ ಸದ ಒಂದು ಈತಗೆಯೋ ನಂದರಾಜನ ಲೆಕ್ಕೊಂದುಂಟಪ್ಪ ಕೃಷ್ಣೆ ಸಾರ್ವಿಕ ಕ್ರಮ ಸಂಖ್ಯೆ 50 ಅಣ್ಣೆ ಒಲ್ಲೆ ಬಲರಾಮ ಒಲ್ಲೆ ನೈಟ್ ಕಲಸನ ಹೊಟ್ಟಪ್ಪ ನಿಕ್ಲೆ ಅವು ಎದುರ್ದಾಕಿಲ್ಲ ಅದಾ ನನಗೆ ಇಲ್ಲಿ ಕೇಳ್ಬೇಕು ಸಾಕಾಗ್ತಿಲ್ಲ ಇನ್ನೂ ಜೋರು ಥ್ಯಾಂಕ್ ಯು ಸೋ ಮಚ್ ಸಂತ ಒಂದು ಆಹಾ ಪಾಪ ಆ ಕೃಷ್ಣಗೆ ಎದುರು ಬರೋದಣ್ಣ ಯಶೋದಮ್ಮ ಅವ್ರು ಚಾಚಿ ನಡೆಯಲಿ ನಿಗ್ಲ ಕೈ ದಾಟಿಗೆ ಏನು 53 ವಿಹಾನ್ ವಿಜೇತರಾಯನ ಏನಾಯ್ತು ಪಾಪ ಬೆಣ್ಣೆ ಆಟ ಬಿದ್ದಿದೆ ತಿನ್ಲಿಕ್ಕೂ ಆಗ್ತದೆ ಪಾಪ ಸಾಕಾಗ್ತಿಲ್ಲ ಆ ಮಗುವಿಗೆ ಬೆಣ್ಣೆನೆ ಕಾಣ್ತಿಲ್ಲ ನಿಮ್ಮ ಕೈ ಚಪ್ಪಾಳೆನೂ ಕೇಳ್ತಾ ಇಲ್ಲ ವಿಭಾಗದ 3ನೇ ಹಂತದ ಸ್ಪರ್ಧಾ ಕಾರ್ಯಕ್ರಮ ಕ್ರಮ ಸಂಖ್ಯೆ 58 ವೇದ್ಯ ಕೈ ಚಪ್ಪಾಳೆ ಪುಟಾಣಿಗೆ ದಯವಿಟ್ಟು ಅಲ್ಲಿ ವಾಹನ ಮಾಲಕರಲ್ಲಿ ಮಗದೊಮ್ಮೆ ಕಳಕಳಿ ವಿನಂತಿ ಅಲ್ಲಿ ನೋಡಿ ಅಲ್ಲಿ ವಾಹನ ಎಲ್ಲ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಬ್ಲಾಕ್ ಆಗಿದೆ ಅಂತ ಹೇಳಿ ಜೋರದ ಕೈ ಚಪ್ಪಾಳೆ ಬರಲಿ ಪುಟಾಣಿಗೆ ಮೋದು ಕೃಷ್ಣ ವಿಭಾಗದ 60ನೇ ಸ್ಪರ್ಧಿ ಪುಟಾಣಿ ಬಂದಂತಹ ವರುಣನ ಕೃಪೆಯಿಂದಾಗಿ ಕೆಲವೊಂದು ಕಡೆ ಅವಘಡಗಳು ನಡೆದಿತ್ತು ಆ ಸಂತ್ರಸ್ತರಿಗೆ ಕೂಡ ಆ ಶ್ರೀಕೃಷ್ಣನ ಅನುಗ್ರಹದಿಂದ ಶೀಘ್ರವಾಗಿ ಎಲ್ಲ ಪರಿಹಾರಗಳು ಸಿಗಲಿ ಎಂದು ಬೇಡಿಕೊಳ್ಳುತ್ತಾ ಇಂದಿನ ಈ ಮೋದು ಕೃಷ್ಣ ವಿಭಾಗದ ಸ್ಪರ್ಧೆಯ ಸ್ಪರ್ಧಾರ್ಥಿ 47 ಸಂಖ್ಯೆಯ ಧನವಿ ಎಸ್ ಗಾಣಿಗ ಎಲ್ಲಾ ಬೆಣ್ಣೆ ಕೆಳಬಿದ್ದಿದೆ ಯಶೋದಮ್ಮ ಇದೇ ನೋಡು ನಿನಗೆ ಯಶಸ್ವಿ ಮೋದು ಕೃಷ್ಣ ಕಾರ್ಯಕ್ರಮಕ್ಕೆ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯೊಂದಿಗೆ ಇನ್ನು ಮುಂದಿನ ಹಂತಗಳಿಗೆ ಹಲವಾರು ಯೋಜನೆಗಳನ್ನ ಕೈಗೊಂಡಿದ್ದಾರೆ ಚೆಂಡನ್ನ ಇಟ್ಕೊಂಡು ಕಡೆ ಗೋಲನ್ನ ಇಟ್ಕೊಂಡು ಪಾಪ ಬೆಣ್ಣೆ ತಿನ್ನೋಕೆ ಇಷ್ಟ ಇಲ್ವಾ ಅಂತ ಹೇಳ್ತಿದ್ದಾನೆ ಪುಟಾಣಿ ವಂದನೆಗಳು ಪುಟಾಣಿಗೆ
ವೇದಿಕೆಗಳು ತಯಾರಾಗಿರುವುದು ಕಲಾವೇದಿಕೆಯ ಬಲಭಾಗದಲ್ಲಿ 61ರಿಂದ 80 ಕ್ರಮ ಸಂಖ್ಯೆಯ ಸ್ಪರ್ಧಾರ್ಥಿಗಳು. ಇದೀಗ ಕ್ರಮ ಸಂಖ್ಯೆ 55 ಪುಟಾಣಿ ಕೃಷ್ಣ ಬರ್ತಾ ಇದ್ದಾನೆ ನೋಡಿ. ಚೆಂಡು ಕಾಣ್ತಾ ಇದೆ, ಆದ್ರೆ ಪಾಪ ಆಟಾಡಲಿಕ್ಕೆ ಆಗ್ತಾ ಇಲ್ಲ. ಯಶೋದಮ್ಮ ಸ್ವಲ್ಪ ಸಹಕಾರ ನೀಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಪುಟಾಣಿ ಕೃಷ್ಣ. 3ನೇ ಹಂತದ ಮುದ್ದು ಕೃಷ್ಣ ವಿಭಾಗದ ಸ್ಪರ್ಧಾ ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. 61ರಿಂದ 80 ಕ್ರಮ ಸಂಖ್ಯೆ ತಯಾರಾಗಿರೋದು. ಅಭಿನಂದನೆಗಳು ಪುಟಾಣಿ. ಮಗದೊಮ್ಮೆ ಕೇಳ್ತಾ ಇದ್ದಾನೆ. KL 20 S ಮತ್ತು 5340 ಕ್ರಮ ಸಂಖ್ಯೆಯ ಆಂಜನೇಯ ಅಬ್ಬಕಟ್ಟಿ ವಿಧ ನಿರ್ದೇಶಕರು ಶಶಿಧರ್ ಪೊಯ್ಯಂತಬೈ ಈ ಮಾತ ಬಂಧುಗಳು ಸೇರೋದು ಇನ್ನೇರು ಸೇರೋದು ಪುಟಾಣಿಗಳಿಗೆ ನೆಂಪುದ ಕಾಣಿಗೆ ಒಪ್ಪಿಯ ಬಂಧುಲೇರು ಸ್ರೋತ ಮಾಲಕಿರ ಆಯ್ತಾ. ಒಟ್ಟೊಟ್ಟದು ಜೋಕ್ಲೆಗ್ ವಿಶೇಷವಾದ ಇನಾಮ ಪಡೆಯಲಿಚ್ಚಿನ ಜೋಕ್ಲೆಗ್ ನಂದಿನಿ ಮಿಲ್ಕ್ ಪಾರ್ಲರ್ದ ವತಿಯಿಂದ ಚೀಪ್ ಎತ್ತರಿಸಿದ ಪ್ಯಾಕೆಟ್ ತಿಕ್ಕಿರುವುದು ಹೆಚ್ಚಿನ ಸಹಕಾರ ಕೊಡ್ತಾರೆ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಮುಖ್ಯ ಮಾದರಿಯ ಶ್ರೀಕೃಷ್ಣನ ಅನುಗ್ರಹ ಪಡೆದು ಸ್ವಲ್ಪ ಸಂತ ಒಂದು ಇನ್ನಿತ 3ನೇ ವಿಭಾಗದ ಈ ಸ್ಪರ್ಧಾ ಕಾರ್ಯಕ್ರಮದ ಹಂತವನ್ನು ಇಡೆಗೂ ಮುಕ್ತಾಯ ಮತ್ತೊಂದಲ್ಲ ಒಂದೊಂದು ಶ್ರೀಕೃಷ್ಣನ ಅನುಗ್ರಹ ಮಕ್ಕಳಿಗೆ ಮಾದರಿಗಳ ಪಡೆದು ಸೊಲ್ಮೆನ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರೂ ಹೋಗಿ ಅಲ್ಲಿ ತಮ್ಮ ವೇಷಭೂಷಣವನ್ನು ಹಿಂತಿರುಗಿಸಿ ಸಹಕರಿಸಬೇಕಾಗಿ ಸ್ಪರ್ಧಾರ್ಥಿಗಳಲ್ಲಿ ವಿನಂತಿ. ಯಶ್ ಕುಲಾಲ್ 63 ಕ್ರಮ ಸಂಖ್ಯೆ. ಕೃಷ್ಣನ ಬಾಲಲೀಲೆನ ಕೊಂಡಾಡು ನಚ್ಚಿನ ಮುದ್ದು ಕೃಷ್ಣದ ಸ್ಪರ್ಧಾ ಕಾರ್ಯಕ್ರಮ 24ನೇ ವರ್ಷಕ್ಕೆ ಹೆಚ್ಚುತ್ತಿದ್ದು. ಈ ವರ್ಷದ ಸ್ಪರ್ಧಾರ್ಥಿಗಳು ಬಾರಿ 3 ಮುದ್ದು ಕೃಷ್ಣ ವಿಭಾಗದ ಭಾಗವಹಿಸಿದ ನಂತರ ಮಾತರಿಗಳ ಖುಷಿ ಕೊಡ್ತಾರೆ. ಈ ಪುಟಾಣಿಗಳಿಗೆ ಕೊಡೋರ ಕೈ ತಾಟಿದ ಸೊಲ್ಮೆನಿಗೆ ಸಂತಾವಡು ಪಡೆದು ಕಲಾಭಿಮಾನಿಗಳಕ್ಕೆ ಇನ್ನೊಂದು ಒಂಜಿ ಕಾರ್ಡ್ ಗೆಜ್ಜೆ ಕಟ್ಟೊಂದು ಬುಟ್ಟೊಂದು ನನ್ನೊಂಜಿ ಕೈಟ್ ಕೃಷ್ಣ ಬೆಣ್ಣೆನ ತಿನ್ನೊಂದೊಳ್ಳೆರ ಈ ಬೆಣ್ಣೆನ ಒದಗಿಸಾಗ ಐಸ್ ಕ್ರೀಮ್ ರೂಪದ ಕೊಡ್ತಿದಾಗ ವಿಲಾಸ್ ಪಾಣಕೊಂಡೋಗದಾಗ ಆಹಾ ಮುಂದೆ ನಂದರಾಜ ಹಿಂದೆ ಯಶೋದಮ್ಮ ನಿಂತಿದ್ದಾಳೆ. ಇವರನ್ನು ನೋಡಿ ಬೆಣ್ಣೆಯನ್ನ ತಿಂತಾ ಇದ್ದಾನೆ ನಮ್ಮ ಕೃಷ್ಣ. 71, 72, 73 ಕ್ರಮ ಸಂಖ್ಯೆ ತಯಾರಾಗಿರುವುದು. ಇದೀಗ ನಮ್ಮ ಮುಂದೆ ಕ್ರಮ ಸಂಖ್ಯೆ 70 ಯಹಾನ್. ಪ್ರಸಾರದ ಮುಖೇನ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಿಸುವಂತ ಸುವರ್ಣಾವಕಾಶ ನಿಮಗಾಗಿ ಬಂದಿದೆ. ಅದೇ ರೀತಿ ಯೂಟ್ಯೂಬ್ ಲಿಂಕ್ ಅನ್ನ ಪಡೆದುಕೊಂಡು ನಿಮ್ಮವರು, ನಿಮ್ಮ ಬಾಂಧವರು, ನಮ್ಮ ಊರಿನವರು ಪರ ಊರಲ್ಲಿದ್ದರೂ ಕೂಡ ಅವರಿಗೂ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತ ಸುವರ್ಣ ಅವಕಾಶವನ್ನು ಒದಗಿಸಲಾಗಿದೆ. ಬಂಧುಗಳು ಅದಕ್ಕೆ ಸಹಕರಿಸಬೇಕು. ಅದೇ ರೀತಿ ನಮ್ಮ 73, 74 ಕ್ರಮ ಸಂಖ್ಯೆ ರೆಡಿಯಾಗಿರೋದು. 73, 74, 75 ಇದೀಗ ತಮ್ಮ ಮುಂದೆ ಕ್ರಮ ಸಂಖ್ಯೆ 72. ಜೋರಾದ ಕೈ ಚಪ್ಪಾಳೆ ಬರಲಿ ಬಂಧುಗಳೇ, ಜೋರಾಯಿನ ಕೈ ತಾಟಿ ಕೊಡ್ಲೆ ಪುಟಾಣಿಗ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕತ್ತಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಸೇರಿ ನನ್ನ ಬಾಯಿಗೆ ನಾನು ಲೆಕ್ಕುಲೆಕ್ಕಿಲ್ಲ ಟಾಟಾ ಮಂಪುಲೆ ನಾನು ದೇವರಾಣೆ ಕೈ ತಾಟಿ ಕೊರ್ಚಿನ ಗ್ಯಾರಂಟಿ ಟಾಟಾ ಮಂಪುಜೆ ಅಮ್ಮ ಜೋರು ತುಕ ಕೈ ತಾಟಿ ಕೊರ್ಲೆ ಟಾಟಾ ಮಂಪುಲೆ ಧೃತಿ ರುಚಿ ಉಂಟ ತಿನ್ನ ವಸ್ತ್ರ
ಏನಪ್ಪ ಬಾರಿ ಆಲೋಚನೆಯಾದ ಇನ್ನೊಂದು ಪ್ರಶ್ನೆ ಬೆಣ್ಣಿನ ಸಹಕಾರ ತೋರ್ಪಡಬೇಕು ಏನದು ನಿಂಕ್ಲೆದ್ರು ಬರೋದ್ಲೇರು ಸ್ಪರ್ಧಿ ಕ್ರಮ ಸಂಖ್ಯೆ 77 ಲವ್ಯಾಂಶ್. ನೀವು ಎಲ್ಲಿಂದ ಪಡೆದುಕೊಂಡಿದ್ದೀರಾ ಅಲ್ಲೇ ಹಿಂದಿರುಗಿಸಬೇಕಾಗಿ ಸಣ್ಣ ಪುಟಾಣಿಗ ದುಮದ ಕ್ರಮ ಸಂಖ್ಯೆ ತೀರ್ಪುಗಾರರ ಗಮನಕ್ಕೆ. ಏನಿರ್ಬೋದಪ್ಪ ಅಮ್ಮ ಏನಿಟ್ಟಿದ್ದಾಳೆ ಎಷ್ಟು ಸಂಭ್ರಮ ಅಲ್ಲ. ಕಲಿಯುಗದ ದೇವಕಿ ಒಂದು ಏಕೆ ಸಂಪೂರ್ಣವಾಗಿ ಸಹಕಾರ ನೀಡಿದವರು ತಮ್ಮಂತಹ ಹೃದಯ ಸ್ಪರ್ಶಿ ಭಕ್ತಾದಿಗಳು. ಹಾಗಾಗಿ ತಮ್ಮೆಲ್ಲರ ಕೈ ಚಪ್ಪಾಳೆಯ ಒಂದು ಸಹಕಾರ ಅಭಿನಂದನೆ ನಮಗೆ ಬೇಕೇ ಬೇಕು. ನಮಗೆಲ್ಲರಿಗೂ ಕೂಡ ಕೃಷ್ಣನ ವಿದ್ಯಾರ್ಥಿಗಳಿಗೆ ಮಗದೊಮ್ಮೆ ಸೂಚನೆ. ಕ್ರಮ ಸಂಖ್ಯೆ 81ರಿಂದ 100 ರವರೆಗೆ ತಯಾರಾಗಿರುವುದು. ತಯಾರಾಗಿಸಿ. ಇದೀಗ ತಮ್ಮ ಮುಂದೆ ಕ್ರಮ ಸಂಖ್ಯೆ 80 ಸುವರ್ಣಾವಕಾಶ ನೀಡಿದ್ದಾರೆ. ತಮ್ಮ ಮನೆಯ ಅಂಗಳದಲ್ಲಿ ನೇರವಾಗಿ ನೋಡುವಂತಹ ಸಂಪೂರ್ಣ ಕಾರ್ಯಕ್ರಮವನ್ನು ವೀಕ್ಷಿಸಿ ಸವಿಯನ್ನ ಉಣ್ಣುವಂತಹ ಸೊಲ್ಮೆಲು ಪುರಾಣಿ ತೀರ್ಪುಗಾರರ ಗಮನಕ್ಕೆ 4ನೇ ಹಂತದ ಸ್ಪರ್ಧೆಯಲ್ಲಿ ಕೊನೆಯ ಸ್ಪರ್ಧಿ ಕ್ರಮ ಸಂಖ್ಯೆ 68 ಲಕ್ಷ. ಬಿಡುವ ಮುಚ್ಚ ಮುಚ್ಚ ಯಂತ್ರಗಳಾದಂತಹ ಅಕ್ಷತಾ ಅಶ್ವಿಕಾ ಗುಂತಾರು ಇವರು, ಅದೇ ರೀತಿ ಸಂತೋಷ್ ಬಸೇಗೌಡಿ, ಸೀತಾ ಲಕ್ಷ್ಮೇಗೌಡಿ ಇವರ ಜೊತೆಗೆ ನಮ್ಮ ಅಧ್ಯಕ್ಷರಾದಂತಹ ಚಂದ್ರಕಾಂತ್ ತೊಕ್ಕೋಟು ಇವರು ಕೂಡ ಎಲ್ಲಿದ್ದರೂ ಸಹ ಒಂದು ಕಡೆಗೆ ವೇದಿಕೆಯತ್ತ ಆಗಮಿಸಿ 24ನೇ ವರ್ಷದ ಮುದ್ದು ಕೃಷ್ಣ 2019 ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೋಟು. ಈ ಸರ್ತಿ ಇಂಗ್ಲ ಗೆಸ್ಟ್ ಆಗಿ ಬರೋದಿಲ್ಲ ಅವೆಂಗ್ಲಿ ಮಸ್ತ್ ಖುಷಿ ಅವನುಂಡು ಇಂಗ್ಲಿ ಈ ದಿನ ಬೆಳೆಯೋಡಂಡೆ ಈ ಸ್ಟೇಜೇ ಕಾರಣ ಒಂದು ಇಂಚಿನ ನನ್ನಲ್ಲ ಪ್ರೋಗ್ರಾಮ್ ಎಡ್ಡೆ ನಡ್ಕೊಂಡು ಪಡಂದೆ ಯಾಕೆ ಹುಟ್ಟುದ ಮುದ್ದು ಕೃಷ್ಣ ಕಾರ್ಯಕ್ರಮ ಪನಿಯರ ಯಾರು ಇಷ್ಟಪಡುವುದಿಲ್ಲ ಅವೇ ಎಂಕಲಿತ್ತ ಈದ್ ಮಟ್ಟಕ್ಕೆ ಬೆಳೆಯೋಡಾಂಡ ಎಂಕಲ ಸ್ಟೆಪ್ಪಿಂಗ್ ಸ್ಟೋನ್ ಎಂಕಲ ಈ ಮುದ್ದು ಕೃಷ್ಣಡೆ ಪಾರ್ಟಿಸಿಪೆಂಟ್ಸ್ ಆದ ಯಾರು ಒವೇ ಕಾರ್ಯಕ್ರಮದಲ್ಲಿ ಎಂಕಲು ಅರ್ಜೆಲ್ಲ ಬಿಡೋದಿತ್ತ ಮಾತೆಟ್ಲ ಭಾಗವಹಿಸೋದಿತ್ತ. ಸೊ ಅವೇ ಒಂಜಿ ಎಲ್ಲಿಯ ಮಟ್ಟದ ಕಾರಣ ಪಂಡದು ಪನಿಯರ ಇಷ್ಟಪಡುವುದಿಲ್ಲ. ಬೊಕ ಜೋಕಲ್ ಮಾತ ಇತ್ತನೆ ಅವಕಾಶವಾದಿಲಾದೆ ಅದೇ ಅವಕಾಶವಾದಿಲಾವಡು ಒವ್ವೇ ನಿಕ್ಲಿಗೆ ಆಪರ್ಚುನಿಟಿ ತಿಕ್ಕಡ ಮುರ್ದುಕೊರೊಚ್ಚಿ ಅವೇಕ್ ಸಹಾಯವಾದ ಪೇರೆಂಟ್ಸ್ ಟೀಚರ್ಸ್ ಮಾತೆಲ್ಲ ಆತೆ ಪ್ರೋತ್ಸಾಹ ಸಹಕಾರ ಕೊರಡು ಪಂಡದು ಎನ್ನ ರಡ್ಡು ಎಲ್ಲಿಯ ಪಾತ್ರ ಮುಗಿತಂದಿಲ್ಲ ಬಂದ್ಲೆ ಪೆರಪ್ಪ ಇತ್ತಿನೆಂಗಿನ ನಡತನಂಚಿನ ಮುದ್ದು ಕೃಷ್ಣ ಬೊಕ ಪುಟಾಣಿ ಕೃಷ್ಣ ಸ್ಪರ್ಧದ ವಿಜೇತನ್ನ ಉದರನ ಏನ್ಪನ್ನೊಂದಲೆ ಸರಿಯಾಯಿನ ಪೊರ್ತುಡು ಸದಾಣ 7 ಗಂಟೆ ಕತ್ತು ಪೊರ್ತುಡು ನನ್ನಾತ ಹಿರಿಯ ಬಂಧುಲು ಮುತ್ಸದಿಲು ನಮ್ಮೊಟ್ಟಿಗೆ ಸೇರಿರವಲ್ಲಿರು ಅಕ್ಲಿನ ಒಂಜಿ ಮುಂದಾಳಕೊಡು ಈ ಇನಾಮು ಪಟ್ಟು ನಂಚಿನ ಲೇಸ ನಡಪೆರೊಂಡು ಅಂಚಾದ ವಿಜೇತರಿಡ ಕಳಗಡಿತ ವಿನಂತಿ ಮನಂದುಲೆ ಮುದ್ದು ಕೃಷ್ಣ ಸ್ಪರ್ಧೆಡು ಸಮಾಧಾನಕರ ಇನಾಮನು ಪಡೆಯನಗಲು ಉದರಿ ಈ ರೀತಿ ಆದುಂಡು ಸಾನ್ವಿ ಪ್ರಣಮ್ಯ ಪ್ರಾಪ್ತಿ ಪ್ರಣಮ್ಯ ಹೃತ್ವಿ ಅರ್ಣ ಮೋರೈ ಮೊಕಲು ಸಮಾಧಾನಕರ ಪ್ರಶಸ್ತಿನ ತನಕ ತೆಕ್ಕೆಗೆ ಪಾಡೋಂದರೆ ನನ್ನ ಮೂಜನೆ ಇನಾಮನು ತೆಕ್ಕೆಗೆ ಪಾಡೋದನಗಲ ಮೂಜಿ ಜನ ಸ್ಪರ್ಧಾರ್ಥಿಗಳಾದುಲ್ಲಿರು ಅಕಲ ಪುದರಿ ಈ ರೀತಿ ಆದುಂಡು ಶಾನ್ವಿ ಎಂ ಗಟ್ಟಿ ಶ್ರೇಯ ಸಾಧ್ವಿ ಲಕ್ಷ್ಮಿ ಈಗಲ ಮೂಜೆಲ್ಲ ತೃತೀಯ ಪನ್ನಡ ಮೂಜನೆ ಇನಾಮನು ತಗೆನ ತೆಕ್ಕೆಗೆ ಪಾಡೋದಿರ ಅಜನ ಎರಡನೇ ಇನಾಮನು ತೆಕ್ಕೆಗೆ ಪಾಡು ನಚನ ಸ್ಪರ್ಧಾರ್ಥಿಗಳ ಪುದರು ದಿವಾನ್ ಎಸ್ ಟಿ ಬಂಗೇರ ಬೊಕ್ಕ ಶ್ರೀಹಾನ್ ಎಂ ಅಂಚನೆ ಸುರುತ ಇನಾಮ ಪಡೆ ನಚನ ಸ್ಪರ್ಧಾರ್ಥಿನ ಪುದರು ಮೇಧ್ಯ ಜವರಾಯನ ಕೈತಾಟಿ ಬರಡು ಬಂದಲೆ ಮಕ್ಕಳಿಗೂ ಜಗನ್ಮೋಹನ ಹರೇ ಕೃಷ್ಣ ಜಗವನು
वो किसना है, वो किसना है, वो किसना है, वो किसना है, किसना है। ಪುಟಾಣಿಗೆ ಜೋರಾಯಿನ ಆತೈತಾ
ಹಲೋ ಪುಟಾಣಿಗಳು. मैया मोरी मैया मोरी मैं नहीं माखन खायो हो चुका है। हे कामधेनु, आप अभी इस डिश को दमन करें। मेरी प्यारे गायों की सहायता करें। आपने रिश्तांगी को अच्छा, अभी यमुना को जाकर गेंद लाकर नाचो विषधर का लिया निर्मल कर दियो नी गूंजेगी मुरली मधुर जीवन जमुनाती ಕಂದ ಕಂದ ಹಾಲು ನಡುತ್ತಾ ಇದು ಸಾಮಾನ್ಯ ಕುದುರೆ ಅಲ್ಲ. ಕಂಸಮಾಮ ಕಳಿಸಿರುವ ಕೇಶಿ ರಾಕ್ಷಸ ಕುದುರೆ ರೂಪದಲ್ಲಿ ಬಂದಿದ್ದಾನೆ. ಅವನ ಸೊಕ್ಕನ್ನು ಇದೇನಿದು ಬಲರಾಮ? ಮದವೈನ ಗಜರಾಜ ಹಿಂದಗಡೆ ಧಾವಿಸ್ತಾ ಇದೆ. ನನ್ನ ತೋಳಿನ ಶಕ್ತಿಯಿಂದ ಅದರ ಅಹಂಕಾರವನ್ನು ಅಡಗಿಸುವೆನು. ಆ ಕಂಸಮಾಮ ನನ್ನನ್ನು ಕೊಲ್ಲಲು ಕಳಿಸಿದ ಎಲ್ಲ ರಾಕ್ಷಸರನ್ನು ಕೊಂದು ನಿನ್ನಲ್ಲಿಗೆ ಬಂದಿದ್ದೇನೆ. ತಗೋ ಮದವೇದ ಗಜರಾಜನ ದಂತವನ್ನ ನೀನ ನನ್ನ ನೋಡ ಬಿಡೋಣ. ಕಂಸಮಾಮನನ್ನು ಕೊಂದಾಯ್ತು. ಇನ್ನು ನನ್ನ ಪಯಣ ಬಂಧನದಲ್ಲಿರುವ ನನ್ನ ಜನ್ಮದಾತನ ಕಡೆಗೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮಂ
ಪುಟಾಣಿಗ ಬಂಧುಲಾಯಿನಂಚಿನ ಮ್ಯಾಂಗ್ಳೂರು 1 ವೈಸ್ ಚೇರ್ಮನ್ ಸುಷ್ಮಾ ಅಂಚನೆ ನಮ್ಮ ಉಳ್ಳಲ ನಗರಸಭೆ ಐವತ್ತದ ಕಲಾವೇದಿಕೆಗೆ ಬಂದದ ಬಂಧುಲೆ ನಮ್ಮೂರ್ದ ಕಾರ್ಯಕ್ರಮದ ಮೋಕಿದಿಗೆ ಬೈದನಂಚನ ಅಸ್ತಾಟಿ ಬರಡು ಇದ್ದಾಗ ನಮ್ಮ ಸಂಸದರು ಅರ್ನ ಕೈಯಾರೆ ನೆಂಪುದ ಕಣ್ಣಿಗೆ ಒಪ್ಪಿಯಾದ ಅಭಿನಂದಿಸಾವಡು ಗೌರವಿಸಾವಡು ಪಡೆದ ಕೆನೋದಲೆ ಬಂಧುಲೆ ಮುದ್ದು ಕೃಷ್ಣ ಬೊಕ್ಕ ಪುಟಾಣಿ ಕೃಷ್ಣ ಸ್ಪರ್ಧೆಡು ವಿಜೇತರಾಯಿನಂಚಿನ ಪುಟಾಣಿಲ ತುಂಬುದ ಕಾರ್ಯಕ್ರಮಟ್ಟು ನಮ್ಮ ಧನ್ಯ ಬಿಂಡೆನ ಕೈದು ಇನಾಮನ್ನು ಪಡೆಯೋಡು ಪಡೆದು ಕೆನೋದಲೆ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಇವೆಲ್ಲ ನಮ್ಮೊಟ್ಟಿಗೆ ಸೇರಿದರೆ ಇವರಿಗೆಲ್ಲ ಸ್ವಾಗತದ ಕೋರಲು ನಮ್ಮ ಅಧ್ಯಕ್ಷರಾಗಿನ ಶ್ರೀಯುತ ಚಂದ್ರಕಾಂತ್ ಕೋಟು ಇವೆಲ್ಲ ದಯವಂತದ ಕಲಾ ವೇದಿಕೆಗೆ ಬಂದದ ನಮ್ಮೊಟ್ಟಿಗೆ ಸೇರೋಡು ಪಡೆದಕ್ಕೆ ಅನ್ನೋದಲ್ಲ ಈ ಕ್ಷೇತ್ರದ ಗೆದ್ದದ ಜನಸೇವಕರಾದ ಮಿಂಚೋದ್ರ ಶ್ರೀಯುತ ಸಂಸದ ಶ್ರೀಯುತ ನಾಡಿ ಸ್ಪರ್ಧೆಗೆ ಇನಾಮನ ಉಪಯೋಗ ಪಡೆದಕ್ಕೆ ಅನ್ನೋದಲ್ಲ ಭಕ್ತಿ ಗೀತೆಡ 4ನೇ ಮತ್ತು 5ನೇ ತರಗತಿಡ ಇನಾಮಗೆ ಇಂದಿನ ಪ್ರತಿಫಲನ ಪುನರ್ ಪ್ರಯಾಗ್ 2ನೇ ಇನಾಮನ ಪಂದಿದ್ದಾರೆ ಭಕ್ತಿ ಗೀತೆಡ 4ನೇ ಮತ್ತು 5ನೇ ತರಗತಿಡ ನಡೆದ ಸ್ಪರ್ಧಾ ಕಾರ್ಯಕ್ರಮದ 2ನೇ ಇನಾಮ ಸುರುತ ಇನಾಮನ ಪಡೆದಿರ ನಮ್ಮ ಭಗವತಿ ಪ್ರೈಮರಿ ಸ್ಕೂಲ್ದ ಸಂಕೊಳಗಿನ ವಿದ್ಯಾರ್ಥಿನಿ ಸೃಜನ್ ದೈವತ್ವದ ವೇದಿಕೆ ತ್ರಿಷಾ ಸುರತ ಇನಾಮನು ಲೆಪ್ಪನಂಚಿನ ಪೋರ್ತು ಮೋಚನೆ ಇನಾಮ ಕ್ಷೇಮಂದು ದೈವಂತದ ಸಂಘಟಕರಿಗೆ ಏನಾಗುತ್ತಲ್ಲ ಮೋಚನೆ ಇನಾಮ ಕ್ಷೇಮ 2 ಜನ ವಿದ್ಯಾರ್ಥಿಗಳು ಧನ್ಯಶ್ರೀ ಬೊಕ್ಕ ಅಭಯರಾಜ್ ಭಟ್ ಕೈತಾಟಿ ದಯಮಾಡಿ ನಾಟ ನನ್ನ ದೊಂಬುಲ ಇಂಚಿನ ಕಾರ್ಯಕ್ರಮ ಈ ಪರಿಸರ ನನಾತ ಪೊರ್ಲ ಬೊಲಿಕಡೆ ನಡಕೊಡೋಣ ನಿಗ್ಲ ಕೈತಾಟಿದ ಆಶೀರ್ವಾದ ಖಂಡಿತ ಇಂಕ್ಲೆಗೆ ಗೋಡು ಅನ್ಪನದು ಭಕ್ತಿ ಗೀತೆಡೆ ಪ್ರೌಢಶಾಲಾ ವಿಭಾಗಡು ಸುರುತ ಇನಾಮನು ಪಡೆಯಿನಂಚಿನ 2 ವಿದ್ಯಾರ್ಥಿಗಳು ಶ್ರೀರಕ್ಷಾ ಬೊಕ್ಕ ಶ್ರಾವ್ಯ ಸುರುತ ಇನಾಮು ನಂದಿನಿ ರಗಲಿನ ಚೀಪೆ ತನಸದ ಪೊಟ್ಟಣದೊಟ್ಟಗೂ ವಿಶೇಷವಾದ
ಇನಾಮು ಪಡೆಯಿನ ಜೋಕ್ಲಿನ ಅಭಿನಂದನಿಸುವುದರಲ್ಲಿ ನಿಮಿತ್ತ ಬದಲು ಭಾಷಣ ಸ್ಪರ್ಧೆ ಮೋಚನೆ ಇನಾಮು ನನ್ನ ರಡ್ನೆ ಇನಾಮು ಲೆಕ್ಕುನಂಚಿನ ಪೊರ್ತು ಶಾರದಾ ವಿದ್ಯಾಲಯ ಇನಾಮು ಪಡೆಯಿನಂಚಿನ ಭಾಷಣ ಸ್ಪರ್ಧೆದ ಕಾರ್ಮೆಲ್ ಹೈಯರ್ ಪ್ರೈಮರಿ ಸ್ಕೂಲ್ ದ ತನಿಷ್ಕ ಆರ್ ಜವನೇರು ಆಚೆ ಮೊಕ್ಕ 7ನೇ ತರಗತಿದ ಭಾಷಣ ಸ್ಪರ್ಧೆಡ್ ವಿಜೇತರಾಯಿನಂಚಿನ ವಿದ್ಯಾರ್ಥಿಗಳನ್ನ ಪುದರಲೆಪ್ಪುನಂಚಿನ ಪೊರ್ತು ಮೋಚಿನ ಇನಾಮು ಪಡೆದಿರು ವಿಶ್ವಮಂಗಳ ಪ್ರೈಮರಿ ಸ್ಕೂಲ್ ಕೊಣಾಜದ ಶ್ರೀನಿಧಿ ಎರಡನೇ ಇನಾಮು ಪಡೆದಿರು ಗೀತಾಶ್ರೀ ವಿದ್ಯೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆದ ಬಂಧುಲೆ ನಮ್ಮ ಸಂಸದರು ನಮ್ಮ ಕಾರ್ಯಕ್ರಮದ ಮಿತ್ತ ಮೋಗಿದಿದ್ದು ಕರಿನ ಉಸಾಹಡ್ ಉಪ್ಪಡು ಪಡೆದು ಕೇನೊಂದು ಕಾರ್ಯಕ್ರಮದ ದುಂಬುದ ಹಂತನು ಎಂಕಲು ಮತ್ತೊಂದುಲ ಮತ್ತು ಸಂಸದರ ரெண்டு மதிப்புத ಪಾತ್ರ ಕೊಡ್తున్నాಡ ಎಡ್ಡೆ ಇತ್ತಲು ಸಿಸಿಎನ್ ಕೇಬಲ್ ಚಾಲಡು ಈ ಕಾರ್ಯಕ್ರಮ ಸಂಪೂರ್ಣವಾದ ನೇರ ಪ್ರಸಾರ ಒಂದುಂಟು ಪ್ರತಿ ನಮ್ಮ ದಕ್ಷಿಣ ಕನ್ನಡ ಉಡುಪಿದ ಗಲ್ಲಿಗೆ ಹೋಗುന്നുಂಟು ಚದುಪಿನ ಗಂಡಿಗಳ ಕೈ ದಾಟಿ ಅಕ್ಲಿಗೆ ಕಾರ್ಯಕ್ರಮದ ದುಂಬರಿಸಾವುದು ನನ್ನೊಂಜಿ ಸ್ಪರ್ಧೆ ನಡೆಯುತ್ತಿದ್ದ ಶ್ರೀ ಕೃಷ್ಣನ ಪ್ರತಿರೂಪನ ಬಿಂಬಿಸಾವನಂಚಿನ ಚಿತ್ರ ರಚನಾ ಸ್ಪರ್ಧೆ ಈ ಚಿತ್ರ ರಚನಾ ಅಂಚಾದಿಪ್ಪುನಗ ಆ ಪೂರ ಕಾರ್ಯಕ್ರಮ ಪೂರ್ವ ನಡಪುನ ಸಹಕಾರ ಅತಿ ಅಗತ್ಯ ರಡ್ಡನೆ ಇನಾಮನು 2 ಜನ ಪಟ್ಟೊಂದೇರು ಅಂಚನೆ ಸುರುತ ಇನಾಮನ ತಂಕ್ಲೆನ ತೆಕ್ಕಿಗೆ ಮಾಡೋದೇರು ಶಾಲೆದ ವಿದ್ಯಾರ್ಥಿ ಸಮೀಕ್ಷಾ ಸುರುತ ಇನಾಮನು ಪಡೆದಿನಿ ಬಂದುಲೆ ಈ ಒಂಚಿ ಪೊರ್ಲ ಪೊಲಿಗಿದ ವಿದ್ಯಾರ್ಥಿ ಸುರಭಿ ಜಿಎಂ ದಾಲ ಮನಿಮಮ್ಮ ಇಜ್ಜಿ ಶಾಂತ ರೀತಿಡುಂಟು ಕಡಲದ ಅಬ್ಬರಕ್ಕೆ ನೋಡೋಣ ಜೋರಷ್ಟಿ ಅವಳು ಈ ನಮ್ಮ ತೊಕ್ಕೊಂಡು ಪರಿಸರ ಬಣ್ಣಡ ತಪ್ಪ ಒಂದು ಜೋರೈನ ಕೈ ದಾಟಿನ ಕೊಡೋರಕ್ಕೆ ಏನೊಂದು ಪೆರಪಕ್ಕೆ ಏನೊಂದು ದುಂಬರಿಸ ಒಂದು ನಿಖಿಲ್ನ ಮೋಕಿದ ಕೈ ತಾಟಿ ಬಂದನೆ ಖುಷಿಯಾಗುನಿ ಆಂಚನೆ ರಡ್ಡನೆ ಇನಾಮನು ನನ್ನೊಂಚಿ ವಿದ್ಯಾರ್ಥಿ ಪಡೆಯೊಂದಿರು ಶಿವಪ್ರಸಾದ್ ಶೆಟ್ಟಿ ಸುರುದ ಇನಾಮನು ತನ್ನ ತೆಕ್ಕಿಗೆ ಪಾಡೋದಿರು ವಿದ್ಯಾರ್ಥಿ ಬೇಟೆರ್ಲಾದ ಡೆಲ್ಲಿ ಪಬ್ಲಿಕ್ ಸ್ಕೂಲದ ಮೋಕ್ಷಿತ್ ಸುರೇಶ್ ಪೋಷಕರು ನಮ್ಮೊಟ್ಟಿಗೆ ಉಳ್ಳೇರು ಆರ್ನ ಮಗನ ಪರವಾದ RS ವಿಕಾರ ಮತ್ತು ನಿಜವಾಗ್ಲ ಇನ್ನೊಂಜಿ ಪೇರ್ಮೆಂಟ್ ನನಗಿನ ಆತೆ ಆಶೀರ್ವಾದದ ಕೈತಾಟಿ ಖಂಡಿತವಾಗ್ಲ ಬರಡು ಗಾನಾ ಕೌಶಿಕ್ ಮೂಚಿನ ಇನಾಮು ಪಡೆದಿನ ಅಂಚನೆ ಸ್ಮರಣಿಕೆದ ಒಟ್ಟೊಟ್ಟದು ಪ್ರಶಸ್ತಿ ಪತ್ರ ಉಂಟಾಯ್ತು ರಡ್ಡನೆ ಇನಾಮನ್ನು ಪಡೆದು ಬಂದುಲೆ ಇಡೀಗ ಭಾಷಣ ಸ್ಪರ್ಧೆ ಭಕ್ತಿಗೀತೆ ಸ್ಪರ್ಧೆ ಇನಾಮು ಪಡೆಯಿನಂಚಿನ ಚಲಚಿತ್ರ ಈ ಕಾರ್ಯಕ್ರಮದ ಆ ಪುಟ್ಟ ಜೋಗ್ಲೆನ ಮುದ್ದು ಕೃಷ್ಣ ಸ್ಪರ್ಧೆಗೆ ಭಾಗವಹಿಸಿರುವ ಮಾತ ಅಪ್ಪೆಲ್ಲೆಗಳ ಅಂಜನೆ ಮಾತ ಹಿರಿಯಗ್ಲೆಗಳ ವಂದನೆ ಮಲ್ದೊಂದು ಶ್ರೀಕೃಷ್ಣ ಜನ್ಮಾಷ್ಟಮಿದ ಶುಭಾಶಯ ತಿರುಪ ಒಂದು ಇನ್ನಿತ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾದ ಮಾಡಲಿಕ್ಕೆ ನಾವು ಮಾತಿರಲ್ಲ ಈತ ಕತ್ತಲಾಂಡಲ ನೆತ್ತ ಒಟ್ಟಿಗೆ ಎದುರೊಂದು ನಾವು ಮಾತ ಬಾರಿ ತಾಳ್ಮೇಡಿ ಬಾರಿ ಪೊರ್ಲೋಡು ಕಾರ್ಯಕ್ರಮ ಯಶಸ್ವಿ ಬಂದು ಕೊಡ್ತಾ ಈಗಲೇ ಪೂರೈಗಳ ಒಂದನೇ ಸಂದ ಒಂದು ತಗೊಂಡಿದ್ದ ಈ ಕಾರ್ಯಕ್ರಮ ಒಂದು ನಾಡ ಹಬ್ಬಂತೆ ಮಾಡೋಲಿ ವಿಜಯ ವೀರಮಾರುತಿ ವ್ಯಾಯಾಮಶಾಲೆದ ಒಂದು ನೇತೃತ್ವ ನಡಪನಂಚಿನ ಈ ಶ್ರೀಕೃಷ್ಣ ಜನ್ಮಾಷ್ಟಮಿದ ನಮ್ಮ ತೊಕ್ಕೊಟ್ಟಿಗೂ ನಾಡ ಹಬ್ಬನೇ ಅಂಜಾದ ನಮ್ಮದ ಮಾತ ಜವನರು ಒಟ್ಟಾದ ಈ ಸಲದ ಬಸರಕೊಡಿಗೆ ಉತ್ಸವನ ಬಾರಿ ಗೌಜಿನ ನಡಪ ಇರಲಿದೆ ನಿಖಲ ಸಹಕಾರಕರೋಡು ಅಂಚನೆ ನಮ್ಮ ಪೂರ್ವದ ಕಾರ್ಯಕ್ರಮನಾಗ ಏನಿ ಬಾರಿ ಪೂರ್ವದ ವೇದಿಕೆಯನ್ನು ಮಲ್ತಿದ್ದು ಮಸ್ತ್ ಆದ್ರೆ ಒಳ್ಳೆ ರೀತಿಯ ಫಲಾಪೇಕ್ಷೆ ಇಚ್ಚಂದ ಈ ಕಾರ್ಯಕ್ರಮವನ್ನು ಒಂದು ಅಂಚಾದಪ್ಪನವರಿಗೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ನನ್ನ ತಿಕ್ಕಟ್ಟು ಬಂದದ್ದು ತಾನು ಈಗಲಿನ ಮಾತೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿದ ಶುಭಾಶಯ ಅಂತಾರೆ ಪಾಡೋದೆ ಇದ ನನ್ನೊಂಚಿ ಮಲ್ಲ ಜವಾಬ್ದಾರಿನ ನಮ್ಮ ಬಿನ್ನರ ಗೋಪ್ಯ ಪೊಂದುಲ್ಲ ಯಾರ ಈ ಉಳ್ಳಾಲ ಪರಿಸರ ಕಾರ್ಯಕ್ರಮ ಜೋಡಣೆ ಪಂಡಿನ ನಮ್ಮ ನಡೆ ಶಿವ ಜವಣರನ್ನು ಒಟ್ಟು ಸೇರೊಂದು ವಿಶೇಷವಾದ ಹಿಂದೂ ಸನಾತನ ಸಂಸ್ಕೃತಿದ ಧಾರ್ಮಿಕತೆಗೆ ಬೆಂಬಲ ಕೊರ್ಪುನಂಚಿನ ಕಾರ್ಯಕ್ರಮಕ್ಕೂ ನಿಗ್ಲೇನ ಸಹಕಾರ ಈತೆ ಆತ ಹೆಚ್ಚಿನ ರೀತಿಡು ಏಕಲು ಬಯಕೊಂದು ನಿಗ್ಲೇನ
ನಿಕ್ಲೇನ ಸಹಕಾರದ ಒಟ್ಟೊಟ್ಟಗು ಕಿನ್ಯ ಸ್ಮರಣಿಕೆ ನಿಕ್ಲೇನಿಗೆ ಒಪ್ಪಿಯ ಒಂದು ನಮ್ಮ ಅಧ್ಯಕ್ಷರನ್ನ ಈ ತಾಟಿಗೆ ಗೆಚ್ಚಿನ ಪ್ರಿಯ ಪಂಚಾಯತ್ ತಾಟಿ ಹೊತ್ತು ಈ ಚಿತ್ರ ಕಲಾಪತಿಗಳನ್ನು ಎದುರ್ಕೊಂಡ್ಲೆ ದುಂಬಗೆ ಮಾತಾಡ್ಬೇಡಿ ಮಂಗಳೂರು 1 ಶಾಲೆದ ವಂಶಿಕ ಬೊಕ್ಕ ಅಪೇಕ್ಷಾ ಎದುರ್ಕೊಂಡ್ಲೆ ತಾಟಿದ ಹೊರಟು உன்னை காணாது நான் இன்று நான் இல்லையே
ವಿದೆಯಿಲ್ಲ ಮಲ್ವೇದಿಲ್ಲದೆ உன்னை காணாது நான் இன்று நானில்லை விதையில்லாமல் வேறில்லையே நிதம் காண்கின்றவான் கூட நிஜமல்ல இதம் சேர்க்கும் கணா கூட சுகமல்ல நீ இல்லாமல் நான் இல்லையே உன்னை காணாமல் உன்னை காணாமல் உன்னை காணாமல் உன்னை காணாமல் உன்னை காணாமல் பெண் நெஞ்சு தடுமாறுதே விதையில்லாமல் சரி வளர்த்தும் காது வாடும் மனதிலும் உனக்காக ಕರ್ತಷ್ಟು ರಚಿಸಿದ ಸಪೋರ್ಟ್ ಕೃತಜ್ಞತೆಗಳು ಬೇಕಾಗಿ ಕೇಳ್ಕೊತಾ ಇದ್ದಾರೆ. ಪುಟಾಣಿಗಳು ಮುದ್ದು ಕೃಷ್ಣನಾಗಿ ಬಾಲಕೃಷ್ಣನಾಗಿ ವಾಣಿಕೃಷ್ಣನಾಗಿ ವೇದಿಕೆಯಲ್ಲಿ ಬರಬೇಕಾದ್ರೆ ಇವರ ಋಣಾಲಂಕಾರ ವಿಶೇಷವಾದಂತಹ ಪಾತ್ರ ವಹಿಸಿದೆ. ಇವರಿಗೆ ಕೃತಜ್ಞತೆಗಳು. ಶ್ರೀಕೃಷ್ಣನ ಅನುಗ್ರಹ.
உன்னை காணாமல் உன்னை காணாமல் கமதனிதானிதமகமருகரித உன்னை காணாமல் பெண் நெஞ்சு தடுமாறுதே விதையில்லாமல் சரி வரவும் காணுவாடும் மருந்து உனக்காக எங்கும் உனக்கு அவ்வாறு நோக்கினான் எவ்வாறு நாடுவேன் கண்ணாடி முன் நின்று பார்த்து கொண்டேன் ஒன்றாகச் செய்திட ஒரு 100 நாடகம் ஒத்திகைகள் செய்து எதிர்பார்த்திருந்தேன் எதிர்பாராமலே அவன் எதிர்பாராமலே அவன் ஓ பெண்ணிருந்து வந்து என்னை பம்பரமா சுழற்றி வைத்து உலகுண்ட பெருவாயன் என்ற வாயோடு வாய் பதித்தான் என்று கதையெண்ணி மேகம் ஏங்காமலே உன்னை மூச்சாக்கி வாழ்வேனடா ಧನುಷ್ ಕೊಲ್ಯ ಇವರಿಗೆ ಸತೀಶ್ ಡಿಸಿ ರೋಡ್